ದಯವಿಟ್ಟು ತೀರ್ಪುಗಾರರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಂತೆ ಇದೀಗ ಕೂಟದಲ್ಲಿ ಪ್ರವೇಶ ದ್ವಾರದಲ್ಲಿರುವಂತಹ ತಂಡ ಈ ಮಣ್ಣಿನಲ್ಲಿ ಬೆಳೆದು ಕಳೆದ 20 ವರ್ಷಗಳಿಂದ ಕಬಡ್ಡಿ ಎಂಬ ಮಣ್ಣಿನ ಆಟವನ್ನ ರಾಜ್ಯದ ನಾನಾ ಕಡೆಗಳಲ್ಲಿ ಪಸರಿಸಿದಂತಹ ಒಂದು ತಂಡ ಫೈಸಲ್ ಅವರ ಮಾಲಕತ್ವದಲ್ಲಿ ಈ ಒಂದು ಕಡಬದ ಊರನ್ನೇ ಅನೇಕ ಕಡೆಗಳಲ್ಲಿ ಕಬಡ್ಡಿಯ ಮೂಲಕ ಗುರುತಿಸುವಂತೆ ಮಾಡಿದಂತಹ ಫೈಸಲ್ ಅವರ ಉಪಸ್ಥಿತಿಯಲ್ಲಿ ತಂಡ 3 ಮಂದಿ ಪ್ರೋತ್ಸಾಹಗಳ ಸಮಾಗಮ SES ಫ್ರೆಂಡ್ಸ್ ಕಡಬ. ಈಗ ತಾನೇ ಕಡಬ ತಂಡ 2 ತಂಡಗಳು ಕನಿಷ್ಠ 20,000 ದಾಖಲೆ ಬೆಳೆಸಲಾಗಿದೆ. ಆ 20ರಿಂದ 40 ಅಥವಾ 50 ಮಾಡುವಂತಹ ಅವಕಾಶ 2 ತಂಡಗಳಿಗೆ ಉಜ್ವಲವಾಗಿದೆ. ಇದೀಗ ದ್ವಿತೀಯ ಸಭೆಯಲ್ಲಿ ಭಾಗವಹಿಸುವಂತಹ ಎದುರಾಳಿ ತಂಡ ಬರುತ್ತಾ ಇದ್ದಾರೆ. ಮತ್ತೊಂದು ಪ್ರಬಲ ತಂಡ SDM ಮುಜರೆ. ಸರಿಯಾಗಿ ಬೆಳಗಿನ ಜಾವ 4 ಗಂಟೆ 2 ಸ್ಪರ್ಧೆಗಳು ಬಾಕಿ ಇವೆ. ಸೂರ್ಯೋದಯಕ್ಕೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುವಂತಹ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ದ್ವಿತೀಯ ಸೆಮಿಫೈನಲ್ ಕಹಳೆ ವಾಹಿನಿಯ ಮೂಲಕ ಅನೇಕ ವೀಕ್ಷಕರು ಕೇವಲ ಕರ್ನಾಟಕ ಕೇರಳ ಮಾತ್ರವಲ್ಲ ದೇಶ ವಿದೇಶಗಳಲ್ಲಿ ಅರಬ್ ರಾಷ್ಟ್ರಗಳಲ್ಲೂ ಕೂಡ ಅನೇಕ ವೀಕ್ಷಕರು ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೆ. ಆ ಎಲ್ಲ ವೀಕ್ಷಕರಿಗೆ ಕಡಬದ ಮಣ್ಣಿನಿಂದ ದೊಡ್ಡ ಸಲಾಂ ಹೊಡೆಯುತ್ತಾ ಯುವ ಸೇನೆಯ ನೇತೃತ್ವದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದ ಅಂತಿಮ 2 ಸ್ಪರ್ಧೆಗಳು. ಗೆಲ್ಲುವ ತಂಡ ಫೈನಲ್ಗೆ, ಆಳ್ವಾಸ್ ತಂಡ ಈಗ ತಾನೇ ಫೈನಲ್ಗೆ ಲಗ್ಗೆ ಇಟ್ಟಿರಲಿಗೆ ಹೆಸರನ್ನ ಬರೆದಂತಹ ತಂಡ ಆಳ್ವಾಸ್ ವಿರುದ್ಧ ಭಾಗವಹಿಸಲು ಮತ್ತೆ ಅವಕಾಶ SDM ಪಾಲಾಗತ್ತಾ ಅಥವಾ ಆ ಅವಕಾಶ ಕಡಬ SES ತಂಡ ಅವಕಾಶವನ್ನ ಪಡೆದುಕೊಳ್ಳಲಿದೆ. ನೋಡಿ, ಔಟ್ ಆದ ಆಟಗಾರರಿಗೆ ಚೇರ್ ಇಲ್ಲ. ಒಳಾಂಗಣದಲ್ಲಿದ್ದಂತಹ ಚೇರ್ಗಳಲ್ಲಿ ಈ ಪಂದ್ಯದ ಬಳಿಕ ಮುಂದೆ ಶನಿವಾರ ಕಿನ್ಯದಲ್ಲಿ ಮುಂದಿನ ತಿಂಗಳ 24ರಂದು ಕಾಸರಗೋಡು ಕಂಡಂತಹ ದೊಡ್ಡ ಕಬಡ್ಡಿ 2017ರಲ್ಲಿ ಅಡ್ವೊಕೇಟ್ ಸುಹಾಸ್ ಮೆಮೋರಿಯಲ್ ಕಬಡ್ಡಿಯನ್ನ ಅದೇ ತಂಡ ಆಯೋಜನೆ ಮಾಡಿದ್ದು. 4 ವರ್ಷಗಳ ವಿಶ್ರಾಂತಿಯ ಬಳಿಕ ಮತ್ತೆ ಕಾಸರಗೋಡಲ್ಲಿ 50,000 ನಗದು ಪುರಸ್ಕಾರದ ದೊಡ್ಡ ಮಟ್ಟಿನ ಕಬಡ್ಡಿ ಅಣ್ಣನ್ಗೂರಲ್ಲಿ ಕಾಸರಗೋಡಲ್ಲಿ ಬರುವ ತಿಂಗಳ 24ನೇ ತಾರೀಕಿನಂದು. यहाँ हम तैयार हैं, दर्शक तैयार हैं, अंपायर तैयार हैं, सीधा प्रसारण में कहले तैयार हैं। इस प्रकार बनारी आक्रमण की शुरुआत कर चुके हैं। दोनों टीमों के लिए चीज बहुत बढ़िया
जरूरी है और इस वजह से एक और कांटे की टक्कर इस मैदान में बोनस के साथ कड़बा की शुभारंभ यहाँ देखिए ಕಡಬದ ಮತ್ತೊಂದು ಬರ್ತಾರೆ ಕಡಬ ತಂಡದ ವಿರುದ್ಧ ಪ್ರಥಮ ಸ್ಪರ್ಧೆಯಲ್ಲಿ ಅಲ್ಪ ವಿಫಲತೆಯನ್ನು ಕಂಡಂತಹ ಕಡಬದ ತಂಡದ ಆಟಗಾರರು ಪ್ರತಿಯೊಂದು ಪಂದ್ಯಕ್ಕೆ ಪಂದ್ಯ ಅತ್ಯುತ್ತಮ ಬೆಳವಣಿಗೆಯನ್ನು ಕಂಡು ಹೊಂದಾಣಿಕೆಯನ್ನು ಕಂಡು ಬಿಗ್ ಪಾಯಿಂಟ್ ಅನ್ನು ಗಮನಿಸಿ ಈಗ ಪ್ರಭಂಜನರವರ ದಾಳಿ ಸೆಂಟರ್ ಲೈನ್ ಬಡಿತಗಳಾಗಿದೆ ಅಭಿ ಅವರ ಪ್ರಯತ್ನಕ್ಕೆ ಸಹ ಆಟಗಾರರ ಪೂರಕ ಬೆಂಬಲ ಪ್ರಭಂಜನ್ ಬಂಧನ ಒಂದರ ಸಮಬಲದಲ್ಲಿ ಮಿತಿ ಭಾಗವಹಿಸುವಂತಹ ಆಟಗಾರರು ಪರಸ್ಪರ ಎಲ್ಲ ಆಟಗಾರ ಆಟದ ವೈಖರಿಯನ್ನು ಅರಿತವರು ಈ ನಡುವೆ वरुण शेट्टी अकेले रोकने की कोशिश की इतना आसान नहीं है ये गडियान है टीम एक ಮೂರು ಒಂದರಲ್ಲಿ ಸಚಿನ್ ಪ್ರತಾಪ ಮತ್ತೆ മുർസാൻ റവരു രണ്ടിലൊന്ന് തീരുമാനിച്ച തന്നെയാണ് മുർസാൻ ഇപ്പോൾ ഇറങ്ങിയിരിക്കുന്നത് പോയിന്റിലെ 4-1 दौड़ा दौड़ा कर एक 5 पॉइंट मिले हैं 5-1 करेंगे राइट सुपर टेकल ऑन है शुरुआती की रुझान पकड़ मजबूत करते हुए फ्रेंड्स क्लब कड़बा दीक्षित 5-5 ಈ ಪಂದ್ಯ ಗೆದ್ದಲ್ಲಿ ಕನಿಷ್ಠ 40,000 ಖಾತರಿಪಡಿಸಿಕೊಳ್ಳಬಹುದು ಬೋನಸ್ ಅಂಕ ಲಭ್ಯವಾಗಿದೆ 2-5 अब फिर से कड़िया और ये दोनों पैरों पर रोकने की कोशिश की लेकिन इस प्रकार 2 अंक पवन की ना आखिरी खिलाड़ी है अंतिम आटगार 7-2 ಜೀವವ ಅಂಗನ್ನ ತೊರೆದಂತಹ ಪ್ರದರ್ಶನ ಕೆಲವೊಂದು ಕ್ಷಣಗಳಲ್ಲಿ ಕಾಣ್ತಾ ಇದ್ದಾವೆ ಕಡಬಕ್ಕಾಗಿ ಅದ್ಭುತ ಪ್ರದರ್ಶನ ಪ್ರಮುಖ ತಾರೆಗಳು ಫೈಸಲ್ ಇದ್ದಾನೆ ಮುರ್ಸಾನ್ ಸಮೀರವರ ಆಟವನ್ನು ನೋಡುವಂತಹ ಅವಕಾಶ ಕೊಡಬಹುದಾಗಿದೆ ಜೊತೆಯಲ್ಲಿ ಸಾಲಿಹ್ ಚಂದ್ರಿ ಕಡಬ 7 ಅಂಕಗಳ ಸ್ಪಷ್ಟ ಮೇಲುಗೈಯೊಂದಿಗೆ ಕಡಬ ಆಕರ್ಷಕ ಸಮವಸ್ತ್ರ ಈ ಪಂದ್ಯಕ್ಕಾಗಿ ಮಾಡಿದಂತಹ ಸಮವಸ್ತ್ರ
बच्चन की और प्रीतम कोशिश बेकार हो रही है। 11-4 11-4 ಕೂಟದ ಮೊದಲ ಸ್ಪರ್ಧೆಯಲ್ಲಿ ಆಡಿದಂತಹ ಎಸ್ಡಿಎಂ ಅನ್ನು ನಾವು ಕಾಣ್ತಾ ಇಲ್ಲ. 12-4 ಇದೇ ತಂಡವನ್ನ ಲೀಗ್ ಹಂತದಲ್ಲಿ ಸೋಲಿಸಿತ್ತು ಎಸ್ಡಿಎಂ. ಆದರೆ ಈ ಬಾರಿ ಆರಂಭದಲ್ಲಿ ಸ್ಥಿತಿ ಭಿನ್ನವಾಗಿದೆ. ಪವನ್ ಕಡಿಯಾ तेरह 4 13-4 ಮುಂದಿನ ಸ್ಪರ್ಧೆ ಅಂತಿಮ ಸ್ಪರ್ಧೆ ಮುಟ್ಟಿದ್ದಲ್ಲ ಚಿನ್ನ. ಮುರ್ಜಾ ಮುಖದ ವರ್ಣನೆ ಹೇಳ್ತಾ ಇದೆ. ಮುರ್ಜಾನ್ ಸ್ವಂತ ಮನೆಯ ಅಂಕಣದಲ್ಲಿ ಏನನ್ನೋ ಸಾಧನೆ ಮಾಡಬೇಕು ಎಂಬ ಛಲದೊಂದಿಗೆ ನಿರಂತರವಾಗಿ 4 ಟೇಕಲ್ಗಳು. ದೀಕ್ಷಿತ್ 14-4 ಆರಂಭದಲ್ಲಿ 10 ಅಂಕಗಳ ಯಶಸ್ಸಿನ ಮುನ್ನಡೆಯೊಂದಿಗೆ ಕಡಬ ಪ್ರತಿ ಡಿಫೆಂಡರ್ ಮೇಲೆ ಆತ್ಮವಿಶ್ವಾಸ ತುಂಬಿ ತುಳುಕುತ್ತಾ ಇದೆ. ಮುರ್ಜಾ प्रथम स्पर्धೆಯಲ್ಲಿ ಡಿಫೆನ್ಸ್ ಬಹಳ बढ़िया समस्या थे. उसके बाद अब आए बड़ा चुके क्या वापस है 7वां टैकल 7ನೇ ಹಿಡಿತ ಮುರ್ಜಾ ಎಂಟ. ಓಕೆ 19-4 ಕ್ಷಣಾರ್ಥದಲ್ಲಿಯೇ ಕಡಬ ಉನ್ನತ ಸ್ಥಾನಕ್ಕೆ ಏರುತ್ತಾರೆ. 15 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. 15 अंकों की पटक टीम के प्रमुख खिलाड़ी याकूब भाई के गैर मौजूदगी में ये 15 अंकों की पटक बहुत बढ़िया भूमिका निभा सकते हैं इस खेल के नतीजे पर. 19-4 कड़िया बनारी 15-20 ಅಂಕಗಳ ಅಂತರದಲ್ಲಿ ಬಂದಿದೆ. ಮಿಥಿನ್ ಅತಿಯಾದ ಆತ್ಮವಿಶ್ವಾಸ 8ನೇ 9ನೇ ಪ್ರಯೋಗದಲ್ಲಿ ಮುರ್ಜಾನ್ ವಿಫಲರಾಗಿದ್ದಾರೆ. 26 कड़ियालो बहुत बढ़िया पैरों का इस्तेमाल घायल नहीं है. एक और है बाकी 21-6 ಓ
पकड़ा गया है 22 ಆಫ್ 22-6 ಸಹಸ್ರ ಸಂಖ್ಯೆಯಲ್ಲಿರತಕ್ಕಂತಹ ವೀಕ್ಷಕರ ಸಮಾಗಮ ಕಡಬದ ಇತಿಹಾಸದಲ್ಲಿ ಅತಿ ಹೆಚ್ಚು ವೀಕ್ಷಕರು ಕಾಣ್ತಾ ಇರತಕ್ಕಂತಹ ಪಂದ್ಯಾವಳಿ ಅನೇಕ ಹೊಸ ಇತಿಹಾಸಗಳು ಈ ಕಬಡ್ಡಿಯ ಮೂಲಕ ನಡೀತಾ ಇದೆ ಕಹಳೆ ವಾಹಿನಿಯಲ್ಲಿ ನೇರ ಪ್ರಸಾರದಲ್ಲಿ ಅನೇಕ ವೀಕ್ಷಕರು ನೇರ ಪ್ರಸಾರ ಜೊತೆಯಲ್ಲಿ ಕಣ್ಣಾರೆ ನಡುವಂತಹ ಸಂಖ್ಯಾತ ವೀಕ್ಷಕರು ಇದು ಕಡಬಕ್ಕೆ ಹೊಸ ಆಯಾಮವನ್ನು ಕೊಟ್ಟಂತಹ ಕಬಡ್ಡಿ ಯುವ ಸೇನೆ ಫ್ರೆಂಡ್ಸ್ ಕ್ಲಬ್ ಕಡಬ ಸಾರಥ್ಯದಲ್ಲಿ 2 ವರ್ಷಗಳ ಹಿಂದೆ ಮಧುರಾ ಟೂರ್ಸ್ ಮತ್ತು ಟ್ರಾವೆಲ್ಸ್ ತಂಡ ಕಬಡ್ಡಿ ಪಂದ್ಯಾಟ SR ಲೇಔಟ್ ಅಲ್ಲಿ ಆರಂಭ ಮಾಡಿ ಆ ಬಳಿಕ ನಿರಂತರವಾಗಿ ಈ ಪರಿಸರದಲ್ಲಿ ಕಬಡ್ಡಿ ಕಾಣುವಂತಹ ಸುಯೋಗ रतन जूनियर फैसल को टच किया है 22-7 ಪ್ರಪಂಚನ್ 25 स्थिरवाಗಿದೆ जब खिलाड़ी सेट हो जाता है तो किसी की भी नहीं सुनता लगातार अंकों की बरसात यहाँ और ये विशेष प्रयास सफल रतन जूनियर की ओर से जी हाँ दर्शक ये है पवन गड़िया हवाई जहाज में एकमात्र खिलाड़ी पहुंचे वो है हरियाणा की गड़िया ಎಂಟರಲ್ಲಿ SDM. Back-to-back points. 24-10. കടബ ടീമിന് വേണ്ടി കളിക്കുന്ന ഏറ്റവും പ്രമുഖ കളിക്കാരൻ കാസർഗോഡിന്റെ കസ്റ്റം സ്റ്റാർസ് അനൂപ് ആറാട്ടുകടവ്. പക്ഷേ അദ്ദേഹം ഇപ്പോൾ ഡിഫൻസിലാണ് ഏറ്റവും പ്രാധാന്യം നൽകിക്കൊണ്ടിരിക്കുന്നത്. അദ്ദേഹത്തെ റൈഡ് കാണാൻ ഒരുപാട് പ്രേക്ഷകർ പ്രതീക്ഷയോടെ കാത്തിരിക്കുന്നു. धीरे धीरे खेल आगे बढ़ता हुआ 24-10 है, 14 अंकों की अंतर है और पैरों का इस्तेमाल विश्राम की मांग है.
ಮಧ್ಯಂತರ ವಿರಾಮವಾಗಿದೆ. 25-10 15 ಅಂಕಗಳ ಅಂತರದ ಮುನ್ನಡೆಯಲ್ಲಿ ತಂಡ ಕಡಬ ತಂಡ ಇದೆ. ಸೊ ಈ 15 ಅಂಕ ದ್ವಿತೀಯ ಅವಧಿಯಲ್ಲಿ SDM ತಿರುಗಿ ಬರಲು ಸಾಧ್ಯನ? ಪ್ರಥಮ ಲೀಗ್ ಸ್ಪರ್ಧೆಯಲ್ಲಿ ಸೋಲನ್ನು ಕಂಡಂತಹ ಕಡಬದಿಂದ ಭರ್ಜರಿ ಪೇಟೆ ಈ ಒಂದು ಪ್ರಮುಖವಾದ ಸೆಮಿಫೈನಲ್ ಸ್ಪರ್ಧೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಂತಹ ಯುವ ಸೇನೆ ಫ್ರೆಂಡ್ಸ್ ಕ್ಲಬ್ ಕಡಬ, ಇವರ ಆಯೋಜನೆಗೆ ಇರಬೇಕು ನಿಮ್ಮ ಚಪ್ಪಾಳೆ. ಅತ್ಯಂತ ಸುವ್ಯವಸ್ಥಿತ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಂತಹ ಹೆಮ್ಮೆಯ ಸಂಸ್ಥೆ ಯುವ ಸೇನೆ ಕಡಬ. Now, second half of the semi-final, 25-10. ಒಂಜಿ ಯಾಕೊಬ್ಬಾಗಿ ಜೈಪಾಡ ಕೂಡ ಜಂಪೇರಂಗ ಸ್ಪಷ್ಟವಾದಂತಹ ತಿರುಗೇಟು ಅಂತ ಹೇಳಬಹುದು. ಲೀಗಲ್ಲಿ ಪಡಕೊಂಡಂತಹ ಸೋಲಿಗೆ ಮೊಯ್ಗೆ ಮೊಯ್ ತೀರಿಸ್ತಾ ಇದ್ದಾರೆ ಕಡಬ ಈ ಒಂದು ಪ್ರಮುಖ ಸ್ಪರ್ಧೆಯಲ್ಲಿ SDM ವಿರುದ್ಧ. ಪ್ರಥಮ ಸ್ಪರ್ಧೆಯಲ್ಲಿ ಡಿಫೆನ್ಸ್ ಬಹಳಷ್ಟು ನಿರಾಶೆ ತಂದಿತ್ತು ಕಡಬ, ಆದರೆ ಪಂದ್ಯಕ್ಕೆ ಪಂದ್ಯ ಬದಲಾವಣೆಯನ್ನು ತಂದಿತ್ತು ಕಡಬ ತಂಡದ ಡಿಫೆನ್ಸ್ ಮತ್ತು ರೈಟ್ ಎರಡು ಕಡೆಗಳಲ್ಲಿ ಉತ್ತಮ ದರ್ಜೆ ಮುಂದೆ. ಆಳ್ವಾಸ್ ಒಂದು ಕಡೆ ಫೈನಲ್ಗೆ ಲಗ್ಗೆಟ್ಟಿದೆ. ದ್ವಿತೀಯ ಅವಧಿ ಆರಂಭವಾದಷ್ಟೇ, ಇನ್ನು ಕೂಡ ಸಮಯಗಳಿವೆ. ಹೇಳಲು ಸಾಧ್ಯ ಯಾವ ತಂಡ ಫೈನಲ್ಗೆ ಲಗ್ಗೆಯನ್ನು ಹಾಕಲಿದೆ. ಇದರ ನಡುವೆ ಫೈಸಲ್ ಅವರ ವ್ಯರ್ಥ ಪ್ರಯತ್ನ, ಒಂದಂಕ SDM 11-26. ಗ್ರಾಮೀಣ ಪ್ರದೇಶವಾದಂತಹ ಕಡಬದಲ್ಲಿ ಈ ರೀತಿಯ ಒಂದು ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಬೇಕಿದ್ರೆ ಅದು ಒಂದೇ ಒಂದು ಸಂಸ್ಥೆ ವಿಜಿಲ್ ಲೈಟ್ ಅಂಡ್ ಸೌಂಡ್ಸ್ ಅವರಿಗಿರಬೇಕು ನಮ್ಮ ದೊಡ್ಡ ಸಫಲ. ಸೊ ವಿಜಿಲ್ ಲೈಟ್ ಅಂಡ್ ಸೌಂಡ್ಸ್ Nari 27-11. ಮಧ್ಯಂತರ ವಿರಾಮದಲ್ಲಿರತಕ್ಕಂತಹ 15 ಅಂಕಗಳ ಅಂತರ ಇನ್ನೂ ಕೂಡ ಜೀವಂತವಾಗಿದೆ. 27-12. Yes, bonus plus single. ಇಪ್ಪತ್ತ 14 ಕಡಿಯ ದ್ವಿಸಂಖ್ಯೆಯ ಮುನ್ನಡೆಯಲ್ಲಿ ಕಡಬ ತಂಡ ಇದೆ. ಮತ್ತೆ ಪಾದ ಚಲನೆ.
Within 29-40. Team Kanama leading by 15 points. No bonus, single point for his team. 29-15. Yes, bonus for Team SDM 16-29. ടൂർണമെന്റിലെ ഏറ്റവും പ്രധാനപ്പെട്ട സെമിഫൈനൽ മത്സരമാണ് ഞങ്ങൾ കണ്ടുകൊണ്ടിരിക്കുന്നത്. മത്സരത്തിൽ ആത്മവിശ്വാസത്തിൽ പ്രപഞ്ചൻ 29-16. ಈ ಪಂದ್ಯಾಕೂಟ ಮುಗಿದ ಕೂಡಲೇ ಈ ಕ್ರೀಡಾಂಗಣಕ್ಕೆ ಈ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಲಿರುವುದರಿಂದ ದಯವಿಟ್ಟು ವೇದಿಕೆಯಲ್ಲಿರತಕ್ಕಂಥ ಪ್ರೇಕ್ಷಕರು ಮೆಲ್ಲನೆ ಕೆಳಗಿಳಿದು ನಮ್ಮೊಂದಿಗೆ ಸಹಕರಿಸಿ. ಈಗಲೇ ಕೆಳಗಿಳಿಯಲಿಕ್ಕೆ ಶುರುವಾದರೆ ನಮ್ಮ ಸಭಾ ಕಾರ್ಯಕ್ರಮ ಆರಂಭವಾಗುವಾಗ ಸ್ಟೇಜ್ ಕ್ಲೀನ್ ಆಗುವುದು. ದಯವಿಟ್ಟು ಪ್ರೇಕ್ಷಕರು ನಮ್ಮೊಂದಿಗೆ ಸಹಕರಿಸಿ. ಇನ್ನು ಕೆಲವು ನಿಮಿಷ ಈ ಸೆಮಿಫೈನಲ್ ಪಂದ್ಯಾಟ ಇರುವಾಗ ಈ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ದಯವಿಟ್ಟು ಪ್ರೇಕ್ಷಕರು ನಮ್ಮೊಂದಿಗೆ ಸಹಕರಿಸಬೇಕು ವಿನಂತಿ ಮಾಡಿಕೊಳ್ಳುತ್ತೇನೆ. ಪ್ರಥಮ ಸ್ಪರ್ಧೆಯಲ್ಲಿ ಪ್ರದರ್ಶನಗೊಂಡಂತಹ SDM ಇದೀಗ ಅವರ ಪ್ರದರ್ಶನದಲ್ಲಿ ಬಹಳಷ್ಟು ನಿರಾಶೆ. ಈ ಒಂದು ಪಂದ್ಯ ವಿಶೇಷವಾಗಿ ಇದೇ ತಂಡದ ವಿರುದ್ಧ ಅದ್ಭುತ ಆಟವನ್ನು ದಾಳಿಯನ್ನು ಮಾಡಿದ ಮಿಥಿನ್ ಸಚಿನ್ ಪ್ರತಾಪ್ ಪ್ರಸ್ತುತ ತಂಡಕ್ಕೆ ಒಳಗಾಗುತ್ತಾ ಇದೆ. ಸೂಪರ್ ಟೇಕಲ್ ಆನ್ ಆಗಿದೆ. ಮತ್ತೆ ಪ್ರಪಂಚನ್, ಅಭಿ, ಸಚಿನ್ ಮತ್ತು ರತನ್ ಜೂನಿಯರ್ SDM ಅಂಕಣದಲ್ಲಿ. ಅಂತಿಮ 5 ನಿಮಿಷ ಇರುವಾಗ ದೊಡ್ಡ ವೇಷ ರಂಗ ಪ್ರವೇಶವನ್ನು ಮಾಡಲಿದೆ. 2 ಅಂಕ ಪ್ರತಾಪ್. ದ್ವಿತೀಯ ಬದಿ 18-31. 13 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಮುಂದೆ ಅಂತಿಮ ಹಣಾಹಣಿಯಲ್ಲಿ ಒಂದು ಕಡೆ ಆಳುವ ತಂಡ ತಮ್ಮ ಎದುರಾಳಿಯನ್ನ ಕಾತರದಿಂದ ನೋಡ್ತಾ ಇದ್ದಾರೆ. ಮುಂದುವರಿತಾ ಇದೆ. ನಮ್ಮ ಸಹ ಉದ್ಘೋಷಕರು ಹೇಳಿದ ಪ್ರಕಾರ ಪ್ರಧಾನ ವೇದಿಕೆಯಲ್ಲಿ ಈ ಪಂದ್ಯದ ತರುವಾಯ ಸಮಾರೋಪ ಸಮಾರಂಭ ಜರುಗಲಿರುವುದರಿಂದ ಆ ವೇದಿಕೆ ಅದಕ್ಕಾಗಿ ಸಿದ್ಧಪಡಿಸಬೇಕಾಗಿದೆ. ಅಲ್ಲಿರುವಂತಹ ಎಲ್ಲ ವೀಕ್ಷಕರು ದಯವಿಟ್ಟು ನಿರ್ವಹಿಸುವಂತೆ ವೇದಿಕೆ ನಿರ್ವಹಿಸುವಂತೆ. Yes, that is the final decision of official. Point for SDM, 51-9. Third right. Carry on करेंगे do or die right. That is the tackle
critical point. Dikshit done very good job. So 20-31. ಸಮಯ ಇನ್ನೂ ಬಾಕಿ ಇದೆ. 11 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. 30-20. Yes, last man of Kadapa Anup, 31-22. ಪಂದ್ಯದಲ್ಲಿ ರೋಚಕ ತಿರುವು. 31-22. ಆಲ್ ಔಟ್ ಆಗಿದೆ ಕಡಬ. 3 ಅಂಕ ಎಸ್ಡಿಎಂಗೆ, 1 ಅಂಕ ಕಡಬಕ್ಕೆ. ಅಂತಿಮ 5 ನಿಮಿಷ. 32-25. ये जो टैकल इस खेल का नतीजा तय कर चुके हैं, हो सकता है 33-25, 33-25 प्रपंचन. ಮತ್ತೆ 10 ಅಂಕಗಳ ಅಂತರ. 4 ನಿಮಿಷಗಳ ಅವಧಿ ಮಾತ್ರ ಬಾಕಿ. 35-25. आखिरी 4 मिनट अब नहीं है. 35-25. 10 अंकों की अंतर फिर से कड़वा आगे है. रिएक्शन में खेल बदल सकते हैं. उनके पास एक क्षमता है. बोनस मिलेंगे. 35-26. ನಾವು ಪ್ರಪಂಚ ಈ ಪಂದ್ಯದ ತರುವಾಯ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮವು ಜರುಗಲಿದೆ. ಸಮಾರೋಪ ಸಮಾರಂಭ ಭಾಗವಹಿಸುವಂತಹ ಅತಿಥಿಗಳೆಲ್ಲರೂ ಕೂಡ ಆಗಮಿಸಿರುತ್ತಾರೆ. ಅಂತಿಮ ಫೈನಲ್ ತರುವಾಯ ಕೇವಲ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾತ್ರ. ಹೆಸರಿಗೆ ತಕ್ಕಂತೆ ಆಟ ಪ್ರಪಂಚನ್. 3 minutes to go to full time. 3 ನಿಮಿಷಗಳ ಅವಧಿಯಲ್ಲಿ ಪಂದ್ಯ. 36-26. Doing fantastic job, ಮುರ್ಜಾನ್. ಈ ಪಂದ್ಯದ ಆರಂಭದಲ್ಲಿಯೇ ಮುರ್ಜಾನ್ ರವರ ಚುಂಬಕ ಕೈಗಳು ಅನೇಕ ಹಿಡಿತಗಳಿಗೆ ಪಂದ್ಯದ ಇನ್ನೇನೋ ಪೂರ್ಣತೆ. ಸೆಮಿಫೈನಲ್ ಫೈನಲ್ಗೆ ಕಡಬ ತಂಡ. ವೇದಿಕೆಯನ್ನು ತೆರವುಗೊಳಿಸಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಮಾರೋಪ ಸಮಾರಂಭಗಳಿಗೆ ನಾವು ದಯವಿಟ್ಟು ವೇದಿಕೆಯನ್ನು ತೆರವುಗೊಳಿಸಬೇಕು. ದಯವಿಟ್ಟು ವೇದಿಕೆಯನ್ನು ತೆರವುಗೊಳಿಸಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಮಾರೋಪ ಸಮಾರಂಭಕ್ಕಾಗಿ